ನನ್ನ ತಂದೆ ಗೋಪಾಲಕೃಷ್ಣ ಉಳಿತಾಯರು ಪ್ರಾರಂಭ ಮಾಡಿದ್ದು 24ನೇ ವರ್ಷದಿಂದ ದೇವರ ಇದು ಆಗ್ತಾ ಉಂಟು, ಕಟ್ಟೆ ಸೇವೆ ಆಗ್ತಾ ಉಂಟು. ಎಲ್ಲರೂ ಸೇರಿ, ಎಲ್ಲರ ಸಹಕಾರ, ಪ್ರತಿ ಆಟೋ ರಿಕ್ಷಾ ಚಾಲಕ ಮಾಲಕರು, ಟೆಂಪೋ ಲಾರಿ ಚಾಲಕ ಮಾಲಕರು, ದರ್ಬೆಯ ಸರ್ವ ಸಹಕಾರದಿಂದ ದೇವಾಲಯದಲ್ಲಿ ಒಂದು ಉತ್ತಮ ರೀತಿಯಲ್ಲಿ ನಡೀತಾ ಉಂಟು. ಇದು 24ನೇ ವರ್ಷ. ಇದರಲ್ಲಿ ಶ್ರಮಜೀವಿಗಳು ಎಲ್ಲರೂ, ಅದರಲ್ಲಿ ಸೇವೆಗಳು ಎಲ್ಲರೂ ಸೇವೆ, ಪಾನಕ ಸೇವೆಯಿಂದ ಹಿಡಿದು ಎಲ್ಲವನ್ನು ಸೇವಾ ರೂಪದಲ್ಲಿ ಮಾಡ್ತಾ ಇದ್ದೇವೆ. ಯಕ್ಷಗಾನ ಪ್ರತಿ ವರ್ಷ ಒಂದು ಯಕ್ಷಗಾನ ಇದಾಗ್ತಾ ಉಂಟು, ಪಾನಕ ಸೇವೆ ಆಗ್ತಾ ಉಂಟು, ಪ್ರಸಾದ ರೂಪ ಎಲ್ಲ ಕೊಡ್ತಾ ಇದ್ದೇವೆ. ಎಲ್ಲರ ಸಹಕಾರ ಉಂಟು. ಕೆಲವು ಜನಗಳು ಅಂತಿಗೆ ಕೊಡ್ಲಿಕ್ಕೆ ಕಷ್ಟ ಆದವರು ಸೇವಾ ರೂಪದಲ್ಲಿ ಕೆಲಸ ಮಾಡಿ ಕೂಡ ಸೇವೆಯನ್ನು ಮಾಡಿಸ್ತಾ ಇದ್ದಾರೆ. ದೇವರದಲ್ಲಿ ಒಂದು ಒಳ್ಳೆ ಕಾರಣಿಕದ ಜಾಗೆ, ನಾಗ ಸನ್ನಿಧಿ ಉಂಟು. ಅಂದ್ರೆ ನಾಗ ಜೀವಂತ ನಾಗ ಪ್ರತ್ಯಕ್ಷ ಆಗ್ತಾ ಇದೆ, ಆವಾಗ ಆಗ್ತಾ ಇದೆ. ಅಶ್ವತ್ಥ ಉಪನಯನ ಆಗಿದೆ, ಅಶ್ವತ್ಥ ಕಟ್ಟೆ ಆಗಿದೆ, ಅಶ್ವತ್ಥ ಉಪನಯನ ಆಗಿದೆ. ಜೀವಂತ ನಾಗ ಒಂದ್ಸಲ ಇಲ್ಲಿ ಮರಣ ಬರದ ಸಂದರ್ಭದಲ್ಲಿ ಕೆಮ್ಮಿನ ದೇವಸ್ಥಾನದಲ್ಲಿ ನಾಗ ಪ್ರತಿಷ್ಠೆ ಮಾಡಿ ಸರ್ಪ ಸಂಸ್ಕಾರ, ನಾಗ ಪ್ರತಿಷ್ಠೆ ಎಲ್ಲ ಮಾಡಿದ್ದೇವೆ. ಈಗಲೂ ನಿತ್ಯ ಸಂಚಾರದಲ್ಲಿ ಕಾಣ್ತಾ ಇದೆ. ಎಲ್ಲರೂ ಅದರಲ್ಲಿ ಮಾತಿಲ್ಲ, ಎಲ್ಲರ ಶ್ರಮಜೀವಿಗಳು. ಈ ಬಗ್ಗೆ ಇದರಲ್ಲಿ ಒಂದು ಯಾವುದೇ ಮೈಲಿಗೆ ಆಗ್ಲಿಕ್ಕೆ ಬಿಡುವುದಿಲ್ಲ ಇಲ್ಲಿ ಅವರು, ಅಷ್ಟು ಮಟ್ಟಿಗೆ ಕಾರಣಿಕ ಉಂಟು. ಮತ್ತೆ ಪುತ್ತೂರಿನ ಎಲ್ಲಾ ಅಭಿವೃದ್ಧಿಗೂ ಇಲ್ಲಿಂದ ಮೂಲ ಹೊರಡುದೇ ದರ್ಬೆ ಸರ್ಕಲ್ ಇಂದಲೇ. ಇದಕ್ಕಾಗಿ ನಾವೊಂದು ದರ್ಬೆ ಸರ್ಕಲ್ ಅಂತ ಹೇಳುವಂತದ್ದನ್ನು, ಅದು ಎಲ್ಲ ರಾಜಕೀಯವಾಗಲಿ ಎಂತದಕ್ಕಾಗಲಿ ಯಾವುದೇ ಅದೇ ಈಗ ರಿಕ್ಷಾ ನಾಗರ ಸತ್ತದ್ದು ಒಂದು ಬೇರೆ ಮತದವರ ಇದರಲ್ಲಿ ಇಲ್ಲ, ಆದ್ರೆ ಅವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ. ಯಾರನ್ನೀಗ ಯಾವುದೇ ಬೇರೆ ನಮ್ಮ ಹಿಂದೂ ಧರ್ಮ ಅಲ್ಲದೆ ಬೇರೆ ಯಾವುದೇ ಒಂದು ಪೋಸ್ಟರ್ ಬ್ಯಾನರ್ ಹಾಕ್ಲಿಕ್ಕೆ ಅನುಮತಿಯೇ ಇಲ್ಲ. ನಾನು ಅದನ್ನು ನಾನು 30 ವರ್ಷದಿಂದ ನಾನು ಅದರಲ್ಲಿ ರಸ್ತೆ ಸಂರಕ್ಷಣಾ ಸಮಿತಿಯಲ್ಲಿ ಬರ್ತದೆ ಸರ್ಕಲ್ ಅನ್ನು. ನಾನು ರೈಟಿಂಗಿನಲ್ಲಿ ಅದನ್ನು ತಗೊಂಡಿದ್ದೇನೆ. ಅದು ಅನ್ಲಿಮಿಟೆಡ್ ಪೀರಿಯಡ್ ಈಗ ಕೊಟ್ಟಿದ್ದಾರೆ. ದೇವರ ದಯದಲ್ಲಿ ಅದನ್ನು ಚಂದ ನಡೀತಾ ಉಂಟು. ಯಾವುದೇ ಒಂದು ಚ್ಯುತಿ ಬರದ ರೀತಿಯಲ್ಲಿ ಈಗ ಏನೋ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಇದ್ದೇವೆ. ಅದನ್ನು ಎಲ್ಲರ ಸಹಕಾರದಿಂದ ಆಗ್ತದೆ. ಬರುವ ವರ್ಷಕ್ಕೆ 25ನೇ ವರ್ಷಕ್ಕೆ ಆಗುವಾಗ ಒಂದು ಚಂದದ ಒಂದು ದೇವರ ಅಲಂಕಾರಕ್ಕೆ ಒಂದು ಚಂದದ ವ್ಯವಸ್ಥೆಯನ್ನು ಮಾಡುವಂತ ಪ್ಲಾನ್ ಆಗ್ತಾ ಉಂಟು. ಆದೀತು, ದೇವರು ಕೈ ಬಿಡ್ಲಿಕ್ಕಿಲ್ಲ, ಯಾರನ್ನು ಬಿಟ್ಟದ್ದು ಇಲ್ಲ, ನಿದರ್ಶನಗಳು ಇಲ್ಲ. ಎಲ್ಲರಿಗೂ ಆರೋಗ್ಯದ ಮಟ್ಟಿಗೂ ಇಲ್ಲಿ ಎಷ್ಟೋ ಜನ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಬೆಳಗ್ಗೆ 5 ಗಂಟೆ 4:15 ಗಂಟೆಗೆ ಅಶ್ವತ್ಥೋಪ ಇದಕ್ಕೆ ಪ್ರದಕ್ಷಿಣೆ ಬರುವ ಒಂದು ಭಕ್ತವೃಂದ ಬೇರೆಯೇ ಇದೆ. ಎಷ್ಟೋ ಹರಕೆಗಳುಂಟು, ಎಷ್ಟೋ ಜನ ಇಲ್ಲಿ ಹರಕಾಕಿ ಗುಣಮುಖರಾದದ್ದು ಉಂಟು. ನಾವೇ ಪ್ರಾರ್ಥನೆ ಮಾಡಿ ತಂತ್ರಿಗಳಿಂದ ಪ್ರಸಾದ ಕೊಡಿಸಿದ್ದು ಎಷ್ಟೋ ನಿದರ್ಶನಗಳು ಉಂಟು, ಎಷ್ಟೋ ಹರಕೆಗಳು. ಅದರಿಂದಾಗಿ ಇವತ್ತು ಯಾವುದೇ ಪಕ್ಷದವರಾಗಲಿ ಇಲ್ಲಿ ಒಂದು ಓಟ್ ಹಾಕುವಾಗ, ನಾಮಿನೇಷನ್ ಹಾಕುವಾಗ ಇಲ್ಲಿ ಒಂದು ಕೈ ಮುಗ್ದು ಹೋಗುವಂಥದ್ದು. ಮತ್ತೆ ಗೆಲುವು ಸೋಲು ಇದ್ದದ್ದೇ, ಬಟ್ ಅವರಿಗೆ ಒಂದು ನಂಬಿಕೆಯನ್ನು ಯಾರು ಬಿಟ್ಟಾಕ್ಲಿಲ್ಲ. ನಮ್ಮ ಮಹಾಲಿಂಗೇಶ್ವರನನ್ನು ಯಾವುದೇ ಪಕ್ಷವೂ ಬಿಟ್ಟಾಕ್ಲಿಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.